ಮಾರ್ಚ್ 20ರಂದು ಬಿಡುಗಡೆಗೆ ಸಜ್ಜಾಗಿದ್ದ ಕೋಸ್ಟಲ್ ವುಡ್ನ ಬಹುನಿರೀಕ್ಷಿತ ಚಿತ್ರ ಇಂಗ್ಲಿಷ್ ಎಂಕ್ಲೆಗ್ ಬರ್ಫುಜಿ ಪ್ರೋ ತುಳು ಸಿನಿಮಾವನ್ನ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಇದೀಗ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಮುಂದೂಡಲಾಗಿದೆ ಎಂದು ಚಿತ್ರನಟ ಕುಸಲ್ ಧರಿಸಿ ನವೀನ್ ಡಿ ಪಾಟೀಲ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಕ್ಮೆ ಮೂವೀಸ್ ಇಂಟರ್ನ್ಯಾಷನಲ್ ಲಾಂಛನದಲ್ಲಿ ತಯಾರಾಗಿರುವ ದುಬೈಯ ಖ್ಯಾತ ಉದ್ಯಮಿ ಮಾರ್ಚ್ 22 ಕನ್ನಡ ಚಲನಚಿತ್ರದ ನಿರ್ಮಾಪಕರಾದ ಹರೀಶ್ ಶೇರಿಗಾರ್ ಮತ್ತು ಶರ್ಮಿಳಾ ಶೇರಿಗಾರ್ ನಿರ್ಮಿಸಿರುವ ಕೆ ಸೂರಜ್ ಶೆಟ್ಟಿ ನಿರ್ದೇಶನದ ಇಂಗ್ಲಿಷ್ ಎಂಕ್ಲೆಗ್ ಬರ್ಫುಜಿ ಪ್ರೋ ತುಳು ಸಿನಿಮಾ ವಿಶ್ವದೆಲ್ಲೆಡೆ ಕೊರೋನಾ ವೈರಸ್ ಹಿನ್ನೆಲೆ ಮುಂದೂಡಲಾಗಿದೆ ಅಂತ ಮಾಹಿತಿ ನೀಡಿದರು. ಸಿನಿಮಾ ಅಂತ ನಿರೀಕ್ಷಣೆಗಳಿಂದ ದೂರ ಮಾಡ್ತದೆ. ಮೊನ್ನೆ 13 ತಾರೀಕಿಗೆ ದುಬೈಡ್ ಪ್ರೀಮಿಯರ್ ಶೋಸ್ ಇರ್ತದೆ. ಈ ವೈರಸ್ ಪ್ರಾಬ್ಲಮ್ ಇತ್ತನಲ್ಲ, ಜನಕ್ಕಳು ಮಾತ್ರ ಪಾಪ ಬದುಕು ಆ ಸಿನಿಮಾ ನೋಡೋದು ಮಸ್ತ್ ಎಂಜಾಯ್ ಮಾಡ್ತದೆ. ಅಂಚಾದ ಈ ಸಿನಿಮಾ ಒಂಚೂರು ನಮ್ಮ ದುಮ್ಮು ಪಾಡೊಂದಿಲ್ಲ ಮಾಡೋದು ಎಂಗ್ಲೆಗ್ ನಿರ್ಮಾಪಕರೆಲ್ಲ ಮತ್ತು ನಿರ್ದೇಶಕರೆಲ್ಲ ಪಂಡಿರ್ ಅಂಚಾದ ಎಂಗಳು ಈ ಸಿನಿಮಾನು ಎಲ್ಲ ರಿಲೀಸ್ ಆಡಿದ ಸಿನಿಮಾನು ಒಂದೇ ಕಾರಣಾಂತರವಾದ ಈ ರೋಗದ ಮುಖಾಂತರ ಇದು ದುಮ್ಮು ಮಾಡೋದಿಲ್ಲ. ದಯಮಾಡಿ ನಿಮಗೆ ಸಪೋರ್ಟ್ ಮಾಡ್ಬೋದು. ಚಿತ್ರದ ನಿರ್ದೇಶಕರಾದ ಕೆ ಸೂರಜ್ ಶೆಟ್ಟಿ ಮಾತನಾಡಿ, ಕೊರೋನಾ ವೈರಸ್ ದೇಶವ್ಯಾಪಿ ಹರಡ್ತಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲಾ ಮಾಲ್ ಹಾಗೂ ಚಿತ್ರಮಂದಿರಗಳನ್ನು ತಾತ್ಕಾಲಿಕ ಬಂದ್ ಮಾಡುವಂತೆ ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 20ರಂದು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಗಲ್ಫ್ ರಾಷ್ಟ್ರಗಳಲ್ಲಿ ಬಿಡುಗಡೆಯಾಗಬೇಕಾಗಿದ್ದ ಇಂಗ್ಲಿಷ್ ತುಳು ಸಿನಿಮಾ ಬಿಡುಗಡೆ ದಿನಾಂಕವನ್ನು ಮುಂದೂಡಲಾಗಿದೆ. ನಮ್ಮ ನಿರ್ಮಾಪಕರಾದ ಹರೀಶ್ ಶೇರಿಗಾರ್ ಅವರ ಇಚ್ಛೆಯಂತೆ ಚಿತ್ರಮಂದಿರದ ವಿಚಾರದಲ್ಲಿ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಂಡು ಚಿತ್ರ ಬಿಡುಗಡೆಯ ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು ಅಂತ ತಿಳಿಸಿದರು. ಫ್ಯಾಮಿಲಿ ಸಮೇತ ಬರ್ತಾನೆ ಮನೋರಂಜನೆ ಸಿನಿಮಾ ಚಾಟಿ ಫ್ಯಾಮಿಲಿ ಸಮೇತ ಬರ್ತಾನೆ అంటే మీరు పూర టీమ్ డిస్కషన్ అప్పుడు చిన్న మెథడ్ పాడగలనా అంటే ఒక డేట్ ఫిక్స్ అవుతుంది యాప్ రిలీజ్ కావాలని ప్లాన్ ఒకటి జనాల కరెక్ట్గా ఇంకే డిస్కషన్ మంత్ ఐదుకొని డేట్ అనౌన్స్ ఉంటుంది ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೀವಿ. లేకపోతే ಜನಕ್ಕೂ ಸಪೋರ್ಟ್ ಮಾಡ್ಕೊಡಾಕಂತ ಯಾಕಂದ್ರೆ ಫೋಟೋಲ್ಲಿ ಗೊತ್ತಿದ್ದ ವಿಷಯಕ್ಕೋಸ್ಕರ ಅದು ಏನಾದ್ರು ಪ್ರಾಬ್ಲಮ್ ಆಗ್ತದೆ ಆಡಿಯನ್ಸ್ ಮೇಲೆ ನಮಗೆ ಸಪೋರ್ಟ್ ಮಾಡ್ಕೊಡ ಏನಾದ್ರು ಬೇಗ ಯಾಪ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ. ಇನ್ನು ನಟ ವಿಸ್ಮಯ ವಿನಾಯಕ್ ಮಾತನಾಡಿ, ಈಗಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ಸಿನಿಮಾದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದು ಖಂಡಿತ. ಮುಂದೆ ಎಲ್ಲವೂ ಸರಿಯಾದ ಮೇಲೆ ಆರೋಗ್ಯಕರ ವಾತಾವರಣದಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡಲಾಗುವುದು ಅಂತ ತಿಳಿಸಿದ್ರು. ಅದಕ್ಕೋಸ್ಕರ ಅವೆಲ್ಲ ಸಿನಿಮಾದ ಮಿತ್ತಲು ಆಯ್ತಾ ಪರಿಣಾಮ ಊರ್ನ ಗುರ್ಚಿಗೊಂಡ ಕಾರಣಕ್ಕೋಸ್ಕರ ಪ್ರೊಡ್ಯೂಸರ್ ಹರೀಶ್ ಶೇರಿಗಾರ್ ಸೂರಜ್ ಶೆಟ್ಟಿ ಮಕ್ಕಳು ಮಾತಾಡಿ ತಂದ ನಿರ್ಧಾರ ಮಾಡ್ತಾರೆ ಈ ಸಿನಿಮಾನ ದುಮ್ಮು ಪಾಡೋದು ಅಂತ ಕಾರಣಕ್ಕೋಸ್ಕರ ದುಮ್ಮು ಪಾಡೋದಿಲ್ಲ ದಯಮಾಡಿ ಬೀದಿನಲ್ಲ ಉಂಡು ಜನ. ಹರೀಶ್ ಶೇರಿಗಾರ್ ಅವರ ಸಹೋದರ ಶ್ರೀನಿವಾಸ ಶೇರಿಗಾರ್ ಅವರು ಮಾತನಾಡಿ, ಕೊರೋನಾ ವೈರಸ್ ದೇಶವ್ಯಾಪಿ ಹರಡ್ತಾ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳ ಜೊತೆ ಕೈಜೋಡಿಸಿಕೊಂಡು ಜನಜಾಗೃತಿ ಮೂಡಿಸುವ ಕೆಲಸವನ್ನ ಮಾಧ್ಯಮದವರು ಮಾಡ್ತಾ ಇರುವುದು ಶ್ಲಾಘನೀಯ ಎಂದರು. ಬಹಳ ಕಟ್ಟುನಿಟ್ಟಿನ ಒಂದು ಆದೇಶ ಹೊರಡಿಸಿದೆ. ತಾವೆಲ್ಲರೂ ಮೀಡಿಯಾ ಮಿತ್ರರಾಗಿರ್ಬೋದು, ಮಾಧ್ಯಮದ ಕಷ್ಟ ಮಾಧ್ಯಮದವರು ಎಲ್ಲರೂ ಯಾವುದೇ ಒಂದು ನಮ್ಮ ಈ ರೀತಿಯಲ್ಲಿ ಭೀತಿಯನ್ನು ಸೃಷ್ಟಿಸದೆ ಒಂದು ಜಾಗೃತಿಯನ್ನು ಜನಜಾಗೃತಿ ಮಾಡಬೇಕು. ಅದೇ ರೀತಿ ಜನರಲ್ಲಿ ಒಂದು ಈ ಸ್ಥಿತಿ ವಿಷಮಾಪರಿಸಿ ಹೋಗದಾಗಿ ತಾವೆಲ್ಲ ಇದರಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸಬೇಕಂತ ಕೇಳುತ್ತಾ ಈ ಸಂದರ್ಭ ಹರೀಶ್ ಶೇರಿಗಾರ್ ಅವರ ಹಿರಿಯ ಸಹೋದರ ಪ್ರಕಾಶ್ ಶೇರಿಗಾರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.